ಹರ್ಷಿತಾ. ಕಾರ್ಬಾಪ್ಲೆಟ್ ಚಾನೆಲ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಮದನೂರು ಗ್ರಾಮ ಪಂಚಾಯತ್ ಸದಸ್ಯನ ಮೇಲೆ ಹಲ್ಲೆ ಪ್ರಕರಣ, ಗೌಳಿ ಸಮುದಾಯದ ಬೃಹತ್ ಪ್ರತಿಭಟನೆ. ಪೆಟ್ರೋಲ್ಗೆ ನೀರು ಮಿಶ್ರಣ, ಕೋರ್ಟ್ ಮೆಟ್ಟಿಲೇರಿದ ಗ್ರಾಹಕನಿಗೆ ಬಂಪರ್, ಬಂಕ್ ಮಾಲೀಕನಿಗೆ ಬಿಗ್ ಶಾಕ್. ಸಿದ್ದರದಲ್ಲಿ ಕಾಣಿಸಿಕೊಂಡ ಕಾಡು ಪ್ರಾಣಿ ಕಡವೆ. ಕುಮಟಾದ ಅಘನಾಶಿನಿ ನೀರಿನಲ್ಲಿ ಪಚ್ಚಲೆ ಕೃಷಿ, ಸ್ನೇಹಕುಂಜ ಸಂಸ್ಥೆಯ ಮಾರ್ಗದರ್ಶನ. ಅಪಘಾತದಲ್ಲಿ ತಾಯಿ ಮಗ ಸಾವು. ವಾರ್ತೆಗಳ ವಿವರ. ಮದನೂರು ಗ್ರಾಮ ಪಂಚಾಯತ್ ಸದಸ್ಯನ ಮೇಲೆ ಹಲ್ಲೆ ಪ್ರಕರಣ, ಗೌಳಿ ಸಮುದಾಯದ ಬೃಹತ್ ಪ್ರತಿಭಟನೆ. ಯಲ್ಲಾಪುರ ತಾಲೂಕಿನ ಮದನೂರು ಗ್ರಾಮ ಪಂಚಾಯತ್ ಸದಸ್ಯರ ಮೇಲಿನ ಹಲ್ಲೆ ಖಂಡಿಸಿ ಸೋಮವಾರ ಪಟ್ಟಣದಲ್ಲಿ ದನಗರ ಗೌಳಿ ಸಮುದಾಯ ಯುವ ಒಕ್ಕೂಟ ಹಾಗೂ ಮಾನವೀಯ ಮನಸ್ಸುಗಳ ಒಕ್ಕೂಟದ ನೇತೃತ್ವದಲ್ಲಿ ಗೌಳಿ ಸಮುದಾಯದವರು ಬೃಹತ್ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಎಪಿಎಂಸಿ ರೈತ ಭವನದ ಬಳಿಯಿಂದ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ವಿಜಯ್ ಮಿರಾಶಿ ಹಾಗೂ ಅವರ ತಂಡದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಅವರನ್ನು ಬಂಧಿಸಿ ಶಿಕ್ಷೆ ವಿಧಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಮಾತನಾಡಿ, ಘಟನೆಯಲ್ಲಿ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಒದಗಿಸುವ ಕುರಿತು ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಹಾಗೂ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು ಎಂದರು. ಹಲ್ಲೆಗೊಳಗಾದ ಗ್ರಾಮ ಪಂಚಾಯತ್ ಸದಸ್ಯ ವಿಟ್ಟು ಶೆಳ್ಕೆ ಮಾತನಾಡಿ, ವಿಜಯ್ ಮಿರಾಶಿ ಹಾಗೂ ಅವರ ಬೆಂಬಲಿಗರು ನಮ್ಮ ಸಮುದಾಯದ ಮೇಲೆ ಕಳೆದ 30 ವರ್ಷಗಳಿಂದ ದೌರ್ಜನ್ಯ ನಡೆಸುತ್ತಾ ಬಂದಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ವಿಜಯ್ ಮಿರಾಶಿ ಹಾಗೂ ಬೆಂಬಲಿಗರನ್ನು ತಕ್ಷಣ ಬಂಧಿಸಬೇಕು, ಅವರನ್ನು ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿದರು. ವನವಾಸಿ ಕಲ್ಯಾಣದ ಕ್ಷೇತ್ರ ಹಿತರಕ್ಷಾ ಪ್ರಮುಖ ಕೃಷ್ಣಮೂರ್ತಿ, ವಾಕರಸ ನಿಗಮದ ಅಧ್ಯಕ್ಷ ವಿಎಸ್ ಪಾಟೀಲ್, ನಾಗರಿಕ ವೇದಿಕೆ ಅಧ್ಯಕ್ಷ ರಾಮು ನಾಯ್ಕ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಾಘವೇಂದ್ರ ಭಟ್, ವನವಾಸಿ ಕಲ್ಯಾಣದ ಕೌಸಲ್ಯ, ಗೌಳಿ ಸಮುದಾಯದ ಪ್ರಮುಖರಾದ ದೊಂಡು ಪಾಟೀಲ್, ಸಿದ್ದು ಥೋರತ್, ಲಕ್ಷ್ಮಣ್ ಲಾಂಬೋರೆ, ಗಾಂಧಿ ಸೋಮಾಪುರ್ಕರ್, ಬಿಜೆಪಿ ತಾಲೂಕು ಉಪಾಧ್ಯಕ್ಷ ವೆಂಕಟರಮಣ ಬೆಳ್ಳಿ ಇತರರು ಭಾಗವಹಿಸಿದ್ದರು. ಕೌಶಲ್ಯರವರೇ, ಇಲ್ಲಿ ಕ್ಷೇತ್ರದ ಅನೇಕ ಹಿರಿಯರು ವಿಎಸ್ ಪಾಟೀಲ್ ಬಂದು ಇದರ ಆಚೆ ಹೋಗಿದ್ದಾರೆ, ಬರ್ಬೋದು, ಅವರಿಗೂ ಉಲ್ಲೇಖಿಸ್ತೇನೆ. ಇರುವಂತಹ ಎಲ್ಲ ಹಿರಿಕಿರಿಯ ಪೊಲೀಸ್ ಅಧಿಕಾರಿಗಳೇ, ಸಿಬ್ಬಂದಿಗಳೇ, ವಿಶೇಷವಾಗಿ ಇವತ್ತು ನಾನು ಅನ್ಕೊಂಡಿದ್ದೇನೆ 4-5 ಸಾವಿರ ಸಂಖ್ಯೆಯಲ್ಲಿ ಸೇರಿರ್ಬೋದಂತ. ಆ ಸಂಖ್ಯೆಯಲ್ಲಿ ಸೇರಿದಂತ ಎಲ್ಲ ದನಗರ ಗೌಳಿ ಸಮುದಾಯದ ಮಿತ್ರರೇ, ನನಗೆ ಒಂದು ಮಾತು ನೆನಪಾಗ್ತದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲಿ ಆ ಸ್ವಾತಂತ್ರ್ಯ ಹೋರಾಟಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ಸಾಂಸ್ಕೃತಿಕ ಸ್ವಾತಂತ್ರ್ಯ ಹೋರಾಟ ನಡೆಯಿತು. ಆ ಹೋರಾಟದ ಗೆಲುವಿನ ಕಾರಣಕ್ಕೆ ಮುಂದಿನ ಈ ರಾಜಕೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಅವಕಾಶ ಸಿಕ್ತು. ಆ ಘಟನೆ ಅಂದ್ರೆ ಶಿವಾಜಿ ಮಹಾರಾಜರ ಘಟನೆ. ಇವೆಲ್ಲರೂ ಆ ಪಾರಂಪರಿಕ ವೇಷದಲ್ಲಿ ಬಂದಂತವರು ನಾವು ಆ ದೃಷ್ಟಿನಲ್ಲಿ ನೋಡಿದರೆ ಇವರೆಲ್ಲರೂ ಶಿವಾಜಿಗಳು. ಬಹಳ ಖುಷಿ ಆಗ್ತದೆ. ಎಲ್ಲ ಯುವಕರು ಅತ್ಯಂತ ಕ್ರೂರಿ. ದಿ ವರ್ಲ್ಡ್ ಪೆಟ್ಸ್ ಫ್ಯಾಷನ್ ಪ್ರಾಯೋಜಕತ್ವದಲ್ಲಿ ನಾಯಿ ಮತ್ತು ಬೆಕ್ಕಿಯ ಪ್ರದರ್ಶನ 21 ಫೆಬ್ರವರಿ ಬೆಳಗ್ಗೆ 9:30 ಗಂಟೆಗೆ. ಸ್ಥಳ ಮಾಲಾದೇವಿ ಮೈದಾನ, ಕಾರವಾರ. ಬಹುಮಾನ 75,000 ವರೆಗೆ ಹಾಗೂ ಇತರ ಬಹುಮಾನ. ಪ್ರವೇಶ ಶುಲ್ಕ ಪ್ರತ್ಯೇಕ 250 ರೂಪಾಯಿ. ಸಂಪರ್ಕ ವಿಶ್ವಜಿತ್ ಅಣ್ವೇಕರ್ 8073234081. ಶ್ರೇಯಸ್ ಅಣ್ವೇಕರ್ 6360508259. ಪೆಟ್ರೋಲ್ಗೆ ನೀರು ಮಿಶ್ರಣ, ಕೋರ್ಟ್ ಮೆಟ್ಟಿಲೇರಿದ ಗ್ರಾಹಕನಿಗೆ ಬಂಪರ್, ಬಂಕ್ ಮಾಲೀಕನಿಗೆ ಬಿಗ್ ಶಾಕ್. ಭಟ್ಕಳ ಕಾರಿಗೆ ನೀರು ಮಿಶ್ರಣಗೊಂಡ ಪೆಟ್ರೋಲ್ ಹಾಕಲಾಗಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಕಾರವಾರ ಗ್ರಾಹಕ ನ್ಯಾಯಾಲಯವು ಭಟ್ಕಳದ ಸರ್ಕಲ್ನಲ್ಲಿರುವ ಪೆಟ್ರೋಲ್ ಬಂಕ್ ಮಾಲೀಕರಿಗೆ 15,13,475 ರೂಪಾಯಿಗಳನ್ನು ವಾರ್ಷಿಕ ಶೇಕಡ 6 ಬಡ್ಡಿ ದರ ಸೇರಿಸಿ ಕಾರಿನ ಮಾಲೀಕರಿಗೆ ಪಾವತಿಸುವಂತೆ ಆದೇಶಿಸಿದೆ. ಭಟ್ಕಲ್ ಸರ್ಕಲ್ನಲ್ಲಿರುವ ಜೆ ಅಬ್ದುಲ್ ರಹೀಂ ಪೆಟ್ರೋಲ್ ಬಂಕ್ ಮಾಲೀಕರಾದ ಫೆಮಾನ್ ಅಲಿ ಮುರ್ತಜಾ ಹಾಗೂ ಸಿರಾಜುದ್ದೀನ್ ಎಂಬುವವರಿಗೆ ಗ್ರಾಹಕ ನ್ಯಾಯಾಲಯ ದಂಡ ವಿಧಿಸಿದೆ.
ಅಲ್ಲದೆ ಘಟನೆಯಿಂದಾಗಿ ಕಾರಿನ ಮಾಲೀಕ ಅನುಭವಿಸಿದ ಮಾನಸಿಕ ಹಿಂಸೆಗೆ ಪರಿಹಾರವಾಗಿ 50,000 ರೂಪಾಯಿ ಹಾಗೂ ದೂರು ದಾಖಲಿನ ಖರ್ಚು ವೆಚ್ಚವಾಗಿ 10,000 ರೂಪಾಯಿ ನೀಡಬೇಕು ಮತ್ತು ಒಟ್ಟು ಪರಿಹಾರದ ಹಣವನ್ನು 30 ದಿನಗಳ ಒಳಗಾಗಿ ಪಾವತಿಸಬೇಕು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಕಳೆದ 2018ರ ಮಾರ್ಚ್ ತಿಂಗಳಿನಲ್ಲಿ ಸಂಶುದ್ದೀನ್ ಸರ್ಕಲ್ನಲ್ಲಿರುವ ಜೆ ಅಬ್ದುಲ್ ರಹೀಂ ಪೆಟ್ರೋಲ್ ಬಂಕ್ನಲ್ಲಿ ಉದ್ಯಮಿ ಮೊಹಮ್ಮದ್ ಅನ್ಸಾರ್ ಎಂಬುವವರು ತಮ್ಮ ಕಾರಿಗೆ 47 ಲೀಟರ್ ಪೆಟ್ರೋಲ್ ಹಾಕಿಸಿಕೊಂಡಿದ್ದರು. ನಂತರ ಕಾರಿನ ಮಾಲೀಕನು ಸಾಗಾ ರೋಡ್ ಮಾರ್ಗವಾಗಿ ಸಾಗುತ್ತಿರುವಾಗ ಕಾರ್ ಬಂದಾಗಿತ್ತು. ಮೆಕ್ಯಾನಿಕಲ್ ಅನ್ನು ಸ್ಥಳಕ್ಕೆ ಕರೆಯಿಸಿಕೊಂಡು ತಪಾಸಣೆ ಮಾಡಿದಾಗ ಪೆಟ್ರೋಲ್ಗೆ ನೀರು ಮಿಶ್ರಣವಾದ ಬಗ್ಗೆ ತಿಳಿದಿತ್ತು. ನಂತರ ಕಾರಿನ ಮಾಲೀಕನು ತಾಲೂಕಿನ ಶಹರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು. ಪೊಲೀಸರು ಬಂಕ್ ಮಾಲೀಕ ಫೆಮಾನ್ ಅವರನ್ನು ಬಂಧಿಸಿದ್ದರು. ನಂತರ ಉದ್ಯಮಿ ಪರಿಹಾರಕ್ಕಾಗಿ ಗ್ರಾಹಕರ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದರು. ಸಿದ್ಧರದಲ್ಲಿ ಕಾಣಿಸಿಕೊಂಡ ಕಾಡು ಪ್ರಾಣಿ ಕಡವೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸಿದ್ದರ್ ಗ್ರಾಮದಲ್ಲಿ ಕೆಲವು ಮನೆಗಳ ಮುಂದೆ ಬೆಳಂಬೆಳಗ್ಗೆ ಕಡವೆ ತಿರುಗಾಟ ನಡೆಸಿತು. ಕಾಡು ಪ್ರಾಣಿ ಕಡವೆ ನೋಡಿ ಗ್ರಾಮೀಣ ಭಾಗದ ಜನ ಖುಷಿಪಟ್ಟರು. ಸಾಕು ಪ್ರಾಣಿಗಿಂತ ಹೆಚ್ಚು ಸಲುಗೆಯಿಂದ ಕಡುವೆ ತಿರುಗಾಟ ನಡೆಸಿತು. ಇದನ್ನು ನೋಡಿ ಕೆಲವರು ಭಯಭೀತರಾದರು, ಇನ್ನು ಕೆಲವರು ಕಣ್ತುಂಬಿ ನೋಡಿ ಖುಷಿಪಟ್ಟರು. ಮನೆಯ ಮುಂದೆ ಸಾಕು ಪ್ರಾಣಿಗಳಂತೆ ತಿರುಗಾಟ ನಡೆಸಿದ ಈ ಕಡವೆಯ ಅಪರೂಪದ ದೃಶ್ಯಕ್ಕೆ ಸಾಕ್ಷಿಯಾಯಿತು ಸಿದ್ದರ್ ಗ್ರಾಮ. ಅಘನಾಶಿನಿ ನೀರಿನಲ್ಲಿ ಪಚ್ಚಲೆ ಕೃಷಿ, ಸ್ನೇಹಕುಂಜ ಸಂಸ್ಥೆಯ ಮಾರ್ಗದರ್ಶನ. ಕಾರವಾರ ಅತ್ಯಂತ ಅಪರೂಪದ ಹಾಗೂ ಹೆಚ್ಚು ಬೇಡಿಕೆಯುಳ್ಳ ಪಚ್ಚಲೆಯ ಸಾಕಣೆಯು ಇದೇ ಮೊದಲ ಬಾರಿಗೆ ಉತ್ತರ ಕನ್ನಡದಲ್ಲೂ ಆರಂಭವಾಗಿದೆ. ಕುಮಟಾ ತಾಲೂಕಿನ ಐಗಳ ಕುರುವೆಯಲ್ಲಿ ಆರಂಭವಾಗಿರುವ ಕೃಷಿಯು ರಾಜ್ಯದಲ್ಲಿ 2ನೇ ಪ್ರಯತ್ನವೆಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಪಚ್ಚಲೆಯ ಸಾಕಣೆಯಲ್ಲಿ ಮೀನುಗಾರರ ಕುಟುಂಬಗಳ ಆರ್ಥಿಕ ಸಬಲೀಕರಣಕ್ಕೆ ಹೆಚ್ಚಿನ ಅವಕಾಶಗಳು ಇರುವುದನ್ನು ಹೊನ್ನಾವರದ ಕಾಸರಗೋಡಿನ ಸ್ನೇಹಕುಂಜ ಸಂಸ್ಥೆ ಗುರುತಿಸಿತು. ಈ ನಿಟ್ಟಿನಲ್ಲಿ ಕುಮಟಾ ತಾಲೂಕಿನ ಅಘನಾಶಿನಿ ನದಿಯ ಅಳಿವೆ ಪ್ರದೇಶದಲ್ಲಿ ಸಮೀಪದ 15 ಜನರನ್ನು ಆಯ್ಕೆ ಮಾಡಿಕೊಂಡಿತು. ಅವರಿಗೆ ನಬಾರ್ಡ್ ಸಂಸ್ಥೆಯ ಹಣಕಾಸು ನೆರವಿನೊಂದಿಗೆ ಪಚ್ಚಲೆಯ ಬೆಳೆಸಲು ತರಬೇತಿ ಹಾಗೂ ಮಾರುಕಟ್ಟೆಯ ಬಗ್ಗೆ ಮಾಹಿತಿ ನೀಡುತ್ತಿದೆ. ಅಲ್ಲದೆ ಅಗತ್ಯ ಹಣಕಾಸಿನ ಸಹಾಯವನ್ನು ಒದಗಿಸುತ್ತದೆ. ವಿದೇಶದಲ್ಲೂ ಇದಕ್ಕೆ ಉತ್ತಮ ಬೇಡಿಕೆ ಇದೆ. ಅಪಘಾತದಲ್ಲಿ ತಾಯಿ ಮಗ ಸಾವು. ಅಂಕೋಲಾ ಯಕ್ಷಗಾನ ನೋಡಿ ಬೈಕ್ನಲ್ಲಿ ಮನೆಗೆ ಮರಳುತ್ತಿರುವಾಗ ಬೈಕ್ ರಸ್ತೆ ಬದಿಯ ವಿದ್ಯುತ್ ಕಂಬಕ್ಕೆ ಬಡಿದು ತಾಯಿ ಮಗ ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ರಾಷ್ಟ್ರೀಯ ಹೆದ್ದಾರಿ 66 ರಾಮನಗುಳಿಯಲ್ಲಿ ನಡೆದಿದೆ. ಅಚವಿ ಅಂಗಡಿ ಬೈಲ ನಿವಾಸಿಗಳಾದ ಹರಿಹರ ರವಿಸಿದ್ದಿ ಮತ್ತು ಈತನ ತಾಯಿ ಬೇಬಿ ರವಿಸಿದ್ದಿ ಮೃತಪಟ್ಟವರು. ಇವರು ಕೊಳ್ಳಿಗದ್ದೆಯಲ್ಲಿ ಯಕ್ಷಗಾನ ನೋಡಲು ಅಂಗಡಿ ಬೈಲಿಂದ ಬಂದಿದ್ದರು. ಯಕ್ಷಗಾನ ಮುಗಿದ ಬಳಿಕ ನಸುಕಿನ ವೇಳೆಯಲ್ಲಿ ಬೈಕ್ ಏರಿ ಮನೆದಾರಿ ಹಿಡಿದಿದ್ದರು. ರಾಮನಗುಳಿ ಬಳಿ ಇನ್ನೊಂದು ವಾಹನಕ್ಕೆ ಓವರ್ಟೇಕ್ ಮಾಡಲು ಹೋದಾಗ ಎದುರಿನಿಂದ ವಾಹನ ಬಂದ ಕಾರಣ ಬಲಗಡೆ ತಿರುಗಿ ಅಲ್ಲಿರುವ ವಿದ್ಯುತ್ ಕಂಬಕ್ಕೆ ಬಡಿದು ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ಸಿಪಿಐ ಕೃಷ್ಣಾನಂದ ನಾಯಕ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.